ಪುತ್ತೂರಿನ ನಾಗರಿಕರ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕೆಲ ದಿನಗಳು ಬಾಕಿ ಇರುವಂತೆಯೇ ವಿವಾದವೊಂದು ತೀವ್ರ ಸ್ವರೂಪ ಪಡೆದಿದೆ. ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಪಿ ಇಬ್ರಾಹಿಂ ಹೆಸರಿರುವುದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಧಾರ್ಮಿಕ ದತ್ತಿ ಕಾಯ್ದೆಯ ಪ್ರಕಾರ ದೇವಸ್ಥಾನದ ಅಧಿಕಾರ ಹಿಂದೂಯೇತರ ಜಿಲ್ಲಾಧಿಕಾರಿಯ ಹಿಡಿತದಲ್ಲಿದ್ದರೆ ಅಪರ ಜಿಲ್ಲಾಧಿಕಾರಿಯ ಹೆಸರನ್ನು ಆಮಂತ್ರಣ ಪತ್ರಕ್ಕೆ ಬಳಸಬಹುದಾಗಿದೆ. ಆದರೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಹೆಸರು ಮುದ್ರಿಸಿರುವುದನ್ನು ವಿರೋಧಿಸಿ ಹಿಂದೂ ಸಂಘಟನೆಗಳು ಧರಣಿ ನಡೆಸಿವೆ. ಜಿಲ್ಲಾಧಿಕಾರಿಯ ಹೆಸರು ತೆಗೆಯದೇ ಇದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದೆ. ಆಮಂತ್ರಣ ವಿವಾದ ಪುತ್ತೂರು ಶಾಸಕಿ ಶಕುಂತಳಾ ಶೆಟ್ಟಿಯವರಿಗೂ ತೀವ್ರ ತಲೆನೋವಾಗಿ ಪರಿಣಮಿಸಿದೆ. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಹೊಂದಾಣಿಕೆಯ ಕೊರತೆಯಿಂದ ವಿವಾದ ಭುಗಿಲೆದ್ದಿರುವ ಕಾರಣ ವಿವಾದವನ್ನ ತಣಿಸಲು ಹೊಸ ತಂತ್ರ ಪ್ರಯೋಗಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಹೆಸರು ಆಮಂತ್ರಣ ಪತ್ರದಲ್ಲಿ ತೆಗೆಯದೇ ಇದ್ದಲ್ಲಿ ಬದಲಿ ಆಮಂತ್ರಣವನ್ನ ಸ್ವಂತ ಖರ್ಚಿನಲ್ಲಿ ಮುದ್ರಿಸುವ ಭರವಸೆಯನ್ನಿತ್ತಿದ್ದಾರೆ. ಕ್ಷೇತ್ರದ ಜನರ ಒಳಿತಿಗಾಗಿ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಅಲ್ಲಿ ಅವರ ಹೆಸರು ನಮೂದು ಮಾಡುವುದು ಬೇಡಾಗಿತ್ತು. ಏನಂದರೆ ಜಿಲ್ಲಾಧಿಕಾರಿ ಅಂತ ಹಾಕಿದರೆ ಸಾಕಿತ್ತು. ನಾವು ಇಡೀ ಜಿಲ್ಲೆಯ ಒಂದು ಉಸ್ತುವಾರಿಯನ್ನು ನೋಡುವಂಥ ಅಧಿಕಾರಿಯನ್ನು ಕೆಳ ದರ್ಜೆಯಲ್ಲಿ ನೋಡೋದು ಸರಿಯಲ್ಲ. ಇದು ಅವರಿಗೆ ಗೊತ್ತಿಲ್ಲದೆ ಕೆಳಗಿನವರು ಹಾಕಿರ್ಬೋದು. ಹಾಕಿದ ಮೇಲೆ ಈಗ ಅದು ಪ್ರೆಸ್ಟೀಜ್ ಅಂತ ಬಂದಿರ್ಬೋದು. ನಾನು ಎಲ್ಲ ಅಧಿಕಾರಿಗಳಲ್ಲೂ ಕೇಳಿಕೊಳ್ತೇನೆ, ಗೊಂದಲ ನಿವಾರಣೆ ಮಾಡುವ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೆ ಜಿಲ್ಲಾಧಿಕಾರಿಯವರ ಹೆಸರೇ ಉಲ್ಲೇಖ ಆಗಬೇಕು ಅಂತ ಅವರು ಹೇಳಿದರೆ 18ಕ್ಕೆ ನಮಗೆ ಸೆಷನ್ ಪ್ರಾರಂಭ ಆಗ್ತದೆ, ಅಲ್ಲೂ ಮಾತಾಡ್ತೇನೆ. ಆಗದಿದ್ದರೆ ಶಾಸಕಿಯಾಗಿ ಈ ಕ್ಷೇತ್ರದ ಜಾತ್ರೆಯ ಆಮಂತ್ರಣವನ್ನು ಇನ್ನು ಸ್ವಲ್ಪ ನಾನೇ ಮಾಡಿ ಹಂಚುವಂಥ ಪ್ರಯತ್ನ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆ ಇರಲಿ, ಯಾವುದೇ ಭಕ್ತರು ಇರಲಿ, ಮಹಾಲಿಂಗೇಶ್ವರನಿಗೆ ಧರ್ಮಾತೀತವಾಗಿ ಭಕ್ತರಿದ್ದಾರೆ. ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಹಾಗೆ ಹಿಂದೂಗಳು ಭಕ್ತಿ ಮಾಡದವರು ಇದ್ದಾರೆ, ನಾಸ್ತಿಕರು ಇದ್ದಾರೆ. ಆದರೆ ಮಹಾಲಿಂಗೇಶ್ವರ ಇಡೀ ಸಮಸ್ತ ಪುತ್ತೂರಿಗೆ ಅವನೇ ಅಧಿದೇವತೆ. ಅವನ ಜಾಗದಲ್ಲಿ ಯಾವುದೇ ಇದು ಬರಬಾರದು ಅಂತ ಹೇಳುವುದಕ್ಕೆ ಸರ್ವ ಪ್ರಯತ್ನ ಮಾಡ್ತೇನೆ. ಒಟ್ಟಾರೆಯಾಗಿ ಹತ್ತೂರನ್ನು ಕಾಯುವ ಪುತ್ತೂರು ಮಹಾಲಿಂಗೇಶ್ವರನ ಜಾತ್ರೆಯ ಆಮಂತ್ರಣ ಕರಾವಳಿಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಮೇಲ್ನೋಟಕ್ಕೆ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಉಲ್ಲಂಘನೆಯಾಗಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಸಮಸ್ಯೆಗೆ ಅಂತ್ಯ ಹಾಡುತ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ.